ಹಲೋ ಎವ್ರಿವನ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶೀರಾ ಮಾಡುವ ಅಂತೇಳಿದ್ದೇನೆ. ಹಾಗೆ ಅದರ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡಲಿಕ್ಕಿದ್ದೇನೆ. ನೋಡಿ, ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಆನ್ ಮಾಡಿಟ್ಟಿದ್ದೇನೆ. ಮತ್ತು ಈ ಪಾತ್ರೆಗೆ ಒಂದು ಕಪ್ಪಷ್ಟು ಪೈನಾಪಲನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಹಾಕ್ತಿದ್ದೇನೆ. ಈಗ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸಬೇಕು. ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಸಕ್ಕರೆ ಹಾಕ್ತಿದ್ದೇನೆ. ಇನ್ನೂ ಸಕ್ಕರೆ ಹಾಕಲಿಕ್ಕೆ ಇದೆ, ಇಷ್ಟೇ ಅಲ್ಲ. ಕ್ವಾಂಟಿಟಿಯಲ್ಲಿ ಹೇಳಬೇಕಾದ್ರೆ ನಾನೊಂದು 2 ಕಪ್ ರವದ್ದು ಶೀರಾ ಮಾಡೋದು. ಅದಕ್ಕೆ ಬೇಕಾದ ಐಟಮ್ಸ್ ಎಲ್ಲ ಹಾಕ್ತಾ ಇದ್ದೇನೆ. ಈಗ ಸಕ್ಕರೆ ಸ್ವಲ್ಪ ನೀರಾದ ಮೇಲೆ ಇನ್ನು ನಾನು 1 ಕಪ್ ನೀರು ಹಾಕ್ತಾ ಇದ್ದೇನೆ. ಈ ನೀರು ಸ್ವಲ್ಪ ಕುದೀತಾ ಬಂದಿದೆ ನೋಡಿ. ಹೀಗೆ ಇದಕ್ಕೆ ನಾನು ಒಂದು 3/4 ಕಪ್ಪಷ್ಟು ಇನ್ನೊಮ್ಮೆ ಸಕ್ಕರೆ ಹಾಕ್ತಾ ಇದ್ದೇನೆ. ಮತ್ತು ಒಂದು 3 ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೇನೆ ಇದಕ್ಕೆ. ಈಗ ಪೈನಾಪಲ್ ಎಲ್ಲ ಚೆನ್ನಾಗಿ ಬೇಯಬೇಕು ಈ ನೀರಲ್ಲಿ. ಒಮ್ಮೆ ಕುದಿ ಬಂದರೆ ಸಾಕು ಈ ನೀರು. ಮತ್ತು ಇದನ್ನು ನಾವು ಎತ್ತಿ ಸೈಡಲ್ಲಿ ಇಡಬೇಕು. ಸೈಡಲ್ಲಿಟ್ಟು ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ಈಗ ನೋಡಿ, ಕುದಿ ಬಂದಿದೆ, ಒಳ್ಳೆ ಕುದಿದಿದೆ, ಪೈನಾಪಲ್ ಎಲ್ಲ ಬೆಂದಿದೆ. ಈಗ ನಾನು ಅದನ್ನು ಸೈಡಲ್ಲಿಟ್ಟು ಇನ್ನೊಂದು ಪಾತ್ರೆ ತೆಗೆದಿದ್ದೇನೆ. ಅದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಹಾಕ್ತಿದ್ದೇನೆ ಫ್ರೈ ಮಾಡಲಿಕ್ಕೆ. ಗೋಡಂಬಿ ಸ್ವಲ್ಪ ಬ್ರೌನ್ ಬಣ್ಣ ಬಂದ ಮೇಲೆ ದ್ರಾಕ್ಷಿ ಹಾಕೋದು, ಒಣ ದ್ರಾಕ್ಷಿಯನ್ನು ಹಾಕೋದು. ಗೋಡಂಬಿ ದ್ರಾಕ್ಷಿ ಎಲ್ಲ ಕಾದು ಬಂದಿದ್ದಲ್ಲ, ಈಗ ಅದನ್ನು ತೆಗೆದು ನಾನು ಬೇರೆಯೇ ಪ್ಲೇಟಲ್ಲಿ ಹಾಕಿ ಇಡ್ತಿದ್ದೇನೆ. ಆ ತುಪ್ಪವನ್ನು ಮಾತ್ರ ಹಾಗೇ ಬಿಡಬೇಕು. ಈಗ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಉಂಟು. ಅದಕ್ಕೆ ನಾನು 2 ಕಪ್ ರವದ ಅಂದಾಜಿದ್ದು ಶೀರಾ ಮಾಡ್ತಿದ್ದೇನೆ. ಸೊ 2 ಕಪ್ ರವಾನ ಹಾಕ್ತಾ ಇದ್ದೇನೆ. ಹಾಕಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ಅಂದರೆ ರವೆ ಎಲ್ಲ ಬಿಡಿ ಬಿಡಿಯಾಗಿ ನಿಲ್ಲಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಹುರಿಬೇಕು ತುಪ್ಪದಲ್ಲಿ. ಇದು ರವೆ ಚೆನ್ನಾಗಿ ಬಿಸಿ ಆಗಬೇಕು. ಇದು ಬಾಂಬೆ ರವೆ, ಇಲ್ಲಿ ನಮ್ಮ ಮ್ಯಾಂಗ್ಳೂರಲ್ಲಿ ಸಪುರ ಸಜ್ಜಿಗೆ ಅಂತ ಹೇಳ್ತಾರೆ ತುಳುವಲ್ಲಿ. ಸೊ ಬಾಂಬೆ ರವೆ ಅಂತ ಬರ್ತದಲ್ಲ, ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ರವೆ ಬಿಸಿ ಆಗ್ತಾ ಬಂದಿದೆ. ಈಗ ಅದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಮ್ಮೆ ಬಿಸಿ ಮಾಡ್ತಾ ಇದ್ದೇನೆ. ಬಾಂಬೆ ರವೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ಸೈಡಲ್ಲಿ ತೆಗೆದಿಟ್ಟಿದ್ದ ಪೈನಾಪಲ್ ನೀರು ಇಲ್ವಾ, ಅದು ತಣ್ಣಗಾಗಿದೆ. ಅದನ್ನೀಗ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಇಲ್ಲಿ ನಾನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ. ಯಾಕೆಂದರೆ ರವೆ ಗಟ್ಟಿ ಆಗಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಬಿಡಿ ಬಿಡಿಯಾಗಿ ಬರಬೇಕಲ್ಲ.
ಈಗ ಈ ನೀರಲ್ಲಿ ರವೆ ಚೆನ್ನಾಗಿ ಬೇಯಬೇಕು, ಒಳ್ಳೆ ಮಿಕ್ಸ್ ಮಾಡಿ ನಾವಿಡಬೇಕು. ಫಸ್ಟಿಗೆ ನಾನೊಂದು ಹಾಲಲ್ಲಿ ಕೇಸರಿಯನ್ನು ಹಾಕಿ ನೆನೆಸಿಟ್ಟಿದ್ದೇನೆ. ಈಗ ಅದನ್ನು ಹಾಕ್ತಿದ್ದೇನೆ. 2 ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ತುಪ್ಪ ಹಾಕ್ತಿದ್ದೇನೆ. ಪೈನಾಪಲ್ ಶೀರ ತುಂಬ ಯೆಲ್ಲೋ ಕಲರ್ ಇರ್ತದಲ್ಲ, ಅದಕ್ಕೆ ನನಗೆ ಈ ಶೀರದಲ್ಲಿ ಏನೋ ಕಲರ್ ಸ್ವಲ್ಪ ಕಮ್ಮಿ ಕಂಡಿದೆ. ಅದಕ್ಕೆ ನಾನು ಇಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಿದ್ದೇನೆ. ಲೆಮನ್ ಯೆಲ್ಲೋ ಕಲರ್ ಯೂಸ್ ಮಾಡ್ತಿದ್ದೇನೆ. ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಈಗ ಅದನ್ನು ಹಾಕ್ತೇನೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ. ಒಂದು 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಬೇಕು. ಶೀರಕ್ಕೆ ಮೇಯ್ನ್ ಸ್ಮೆಲ್ ಕೊಡೋದೇ ಏಲಕ್ಕಿ ಪುಡಿ. ಅದಕ್ಕೆ ಏಲಕ್ಕಿ ಪುಡಿ ಒಂದು ಖಂಡಿತ ಹಾಕಲೇಬೇಕು. ನೋಡಿ ಫ್ರೆಂಡ್ಸ್, ಶೀರ ರೆಡಿಯಾಗಿದೆ. ಈಗ ಬಿಸಿ ಉಂಟಲ್ಲ, ಇನ್ನು ತಣ್ಣಗಾದ ಮೇಲೆ ಇದು ಸೆಟ್ ಆಗ್ತದೆ. ಈಗ ನೋಡಿ ನಾನು ಸರ್ವ್ ಮಾಡ್ತೇನೆ. ತಣ್ಣಗೆ ಆದ ಮೇಲೆ ಹೇಗೆ ಕಾಣ್ತದೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಮತ್ತು ನನ್ನ ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.